Without teachers, we cannot imagine good life. Teachers consume their whole lives to build the future of their students. Here in India, we call our teachers the second parents because parents only give birth to a child, whereas teachers make a children's bright future. So please give them a big round of applause. There is one question. A good education can change everything. A good teachers can change everything. It is true, teachers are like groundwork of our well-organized society. They play an important role to building students'
ಸಿಂಧೂರ ವರ್ಣನೆ ಸೂರ್ಯ ಪ್ರಕಾಶನೆ ಮೂಷಿಕ ವಾಹನನೆ ಮೂಲಾಧಾರನೆ ಮೋದಕ ಹಸ್ತನೆ ಸಿದ್ಧಿದಾಯಕನೇ ಏಕದಂತನೆ ಪದವ ಓಂಕಾರ ರೂಪನೆ ಸಿಂಧೂರ ವರ್ಣನೆ ಸೂರ್ಯ ಪ್ರಕಾಶನೆ ಮೂಷಿಕ ವಾಹನನೆ ಮೂಲಾಧಾರನೆ ಮೋದಕ ಹಸ್ತನೆ ಸಿದ್ಧಿದಾಯಕನೇ ಗಜಮುಖನೇ ಕಾಯೋ ಶರಣು ಶರಣೆಂಬೆನು ಗಜಮುಖನೇ ಕಾಯೋ ಶರಣು ಶರಣೆಂಬೆನು ಜ್ಞಾನ ಗುರುವೇ ನಿಯುಕ್ತರುಳಿಸು ಎಂದು ಜಗವಲ್ದಿತನೆ ತಲೆಬಾಗಿ ವಂದಿಪೆನು ವರವನಿಡು ತಂದೆ ಶರಣು ಶರಣೆಂಬೆನು ವರವನಿಡೋ ತಂದೆ ಶರಣು ಶರಣೆಂಬೆನು ಶರಣು ಶರಣೆಂಬೆನು ಶರಣು ಶರಣೆಂಬೆನು ಬೆಳಕನ್ನು ನೀಡಲಿ ಬಾಳಿಗೆ ಆರದಿರಲಿ ಜೀವಿಗೆ ಬೆಳಕನ್ನು ವಿದ್ಯೆಗೆ ವಿನಯವೇ ಭೂಷಣವು ಶಾಂತಿಗೆ ಸಹನೆ ಕಾರಣವು ನೆಮ್ಮದಿ ಬಾಳಿಗೆ ಸೂತ್ರವು ನೆಮ್ಮದಿ ಬಾಳಿಗೆ ಸೂತ್ರವು ಆರದಿರಲಿ ಜೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ ಆರದಿರಲಿ ಜೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ ಬೆಳಕನ್ನು ನೀಡಲಿ ಬಾಳಿಗೆ ಬೆಳಕನ್ನು ನೀಡಲಿ ಬಯಸುತ್ತಿದ್ದೇನೆ. ಇವರಿಗೆ ಗುರುವನ್ನು ರಾಧಾಕೃಷ್ಣನ್ರವರು ಈ ರಾಷ್ಟ್ರದ ರಾಷ್ಟ್ರಪತಿಯಾದಂಥ ಸಂದರ್ಭದಲ್ಲಿ ಅವರನ್ನು ಅವರ ಹುಟ್ಟುಹಬ್ಬ ಅವರು 1888ರಲ್ಲಿ
ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕಿನಂದು ತಮಿಳುನಾಡಿನಲ್ಲಿ ಜನನ ಆಯಿತು. ಆ ದಿವಸವನ್ನು ಈ ದೇಶದ ರಾಷ್ಟ್ರಪತಿಯಾದಂಥ ಸಂದರ್ಭದಲ್ಲಿ ಆಚರಿಸಬೇಕೆಂಬ ಇರಾದೆಯನ್ನಿಟ್ಟುಕೊಂಡು ಸಾರ್ವಜನಿಕರು, ದೇಶದ ಜನಪ್ರತಿನಿಧಿಗಳು ಅವರನ್ನು ಕೋರಿದಾಗ ಅವರು ಹೇಳಿದ್ದು ಒಂದೇ ಒಂದು ಮಾತು, ನನ್ನ ದಿನಾಚರಣೆ ಮಾಡೋ ಅವಶ್ಯಕತೆ ಇಲ್ಲ, ಹಾಗೂ ನಿಮ್ಮ ಒತ್ತಾಯ ಇದ್ದರೆ ನೀವು ದಯವಿಟ್ಟು ಈ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿ ಎಂಬ ಹೇಳಿಕೆಯನ್ನು ಕೊಟ್ಟರು. ಅವರಿಗೆ ಒಬ್ಬ ಶಿಕ್ಷಕರಾಗಿದ್ದುಕೊಂಡು ಅವರು ತನ್ನ ಬಾಲ್ಯದ ವಿದ್ಯಾಭ್ಯಾಸವನ್ನು ಎಷ್ಟು ಕಷ್ಟ ಇದ್ರೂ ಕೂಡ ಅವರ ತಂದೆ ತಾಯಿ ಕೂಲಿ ಕೆಲಸ ಮಾಡಿಕೊಂಡು ಅವರ ವಿದ್ಯಾಭ್ಯಾಸ ಕೊಟ್ಟು ಅವರು ತನ್ನ ವಿದ್ಯಾಭ್ಯಾಸವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿ ದಿಸೆಯಲ್ಲಿ ಯಾವ ರೀತಿಯಾಗಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ರು, ಪದವಿ ಪಡೆದ ನಂತರ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರೊಬ್ಬ ವಿದ್ಯಾರ್ಥಿಯಾಗಿ ಅವರು ನಡ್ಕೊಂಡು ಬಂದಂಥ ದಾರಿ, ನಂತರದ ದಿನದಲ್ಲಿ ಅವರು ಆಯ್ಕೆ ಮಾಡಿದ್ದು ಶಿಕ್ಷಕ ವೃತ್ತಿಯನ್ನು. ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿ ಅವರೊಬ್ಬ ಶಿಕ್ಷಕರಾಗಿ ಮೆಡ್ರಾಸಿನಲ್ಲಿ, ಮೈಸೂರಿನಲ್ಲಿ ಮತ್ತು ಇನ್ನಿತರ ವಿದ್ಯಾಸಂಸ್ಥೆಗಳಲ್ಲಿ ತಮ್ಮ ಪ್ರಾಧ್ಯಾಪಕರಾಗಿ, ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಅವರನ್ನು ಗುರುತಿಸಿಕೊಂಡು ಅಂದು ಆಂಧ್ರ ವಿಶ್ವವಿದ್ಯಾನಿಲಯ ಮತ್ತು ಬನಾರಸ್ ವಿಶ್ವವಿದ್ಯಾನಿಲಯಕ್ಕೆ ಅವರನ್ನು ಉಪಕುಲಪತಿಗಳ ವೈಸ್ ಚಾನ್ಸಲರ್ ಆಗಿ ನೇಮಕ ಮಾಡಿ ಸರ್ಕಾರ ಕಳುಹಿಸಿತು. ಅಂದಿನಿಂದ ಅವರು ಈ ದೇಶದ ರಾಷ್ಟ್ರಪತಿ ಆಗೋ ತನಕ ಶಿಕ್ಷಕರಾಗಿ ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ದಾರೆ ಮತ್ತು ಅವರು ಈ ದೇಶಕ್ಕೆ ಕೊಟ್ಟಂಥ ಸಂದೇಶ, ಶಿಕ್ಷಕರಿಗೆ ಕೊಟ್ಟಂಥ ಸಂದೇಶಗಳೇ. ಅವರೊಬ್ಬ ಪ್ರೊಫೆಸರ್ ಆಗಿದ್ದುಕೊಂಡು ಈ ರಾಷ್ಟ್ರದ UGC ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಎಂಬ ಸಂಸ್ಥೆಯ ಚೇರ್ಮನ್ರಾಗಿ ನೇಮಕಗೊಂಡು ನಂತರದ ದಿನಗಳಲ್ಲಿ ರಾಷ್ಟ್ರಪತಿಯಾಗಿ ಆದರು. ಅವರ ನೆನಪಿಗೋಸ್ಕರ ಈ ಶಿಕ್ಷಕರ ದಿನಾಚರಣೆ ನಾವು ಆಚರಿಸಿದ್ದೇವೆ. ಶಿಕ್ಷಕರಿಗೆ ಕೊಡುವ ಗೌರವವನ್ನು ನಾವು ಕೊಡ್ತಾ ಇದ್ದೇವೆ. ಶಿಕ್ಷಕರು ಕೂಡ ಅವರದೇ ಆದಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಯಾವ ಉಪದೇಶವನ್ನು ಮಾಡಿದ್ದಾರೆ ಅದನ್ನು ಅವರು ಕೂಡ ಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಪರಿಪೂರ್ಣವಾಗಿ ಸಾಗಿಸಬೇಕಾದ್ರೆ ಹೆತ್ತವರ ಜೊತೆಗೆ ಇಲ್ಲಿ ಶಾಲೆಯಲ್ಲಿ ಕಲಿಸುವಂಥ ಶಿಕ್ಷಕರು ಯಾರಿದ್ದಾರೆ ಅವರ ಮಾರ್ಗದರ್ಶನ, ಅವರ ಆ ಶಿಕ್ಷಣ ನೀಡುವಂಥ ಪದ್ಧತಿಯನ್ನು ಹೊಂದಿಕೊಂಡು ಒಬ್ಬ ವಿದ್ಯಾರ್ಥಿ ಅಭಿವೃದ್ಧಿ ಆಗ್ತಾನೆ, ಅವನ ಜೀವನವನ್ನು ಸಾಗಿಸುವಂಥ ಕೆಲಸ ಆಗ್ತದೆ. ಈ ದಿಸೆಯಲ್ಲಿ ಶಿಕ್ಷಕರ ಪಾತ್ರ ಬಹಳಷ್ಟು ಮಹತ್ವದಾಗಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದಕ್ಕೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುವುದರೊಂದಿಗೆ ಮುಂದೆ ನಮ್ಮ ಶಾಲೆಗೆ ಒಳ್ಳೆಯ ಫಲಿತಾಂಶ ಬರುವಲ್ಲಿ ಮತ್ತು ನಿಮ್ಮ ಇನ್ನೂ ಕೂಡ ಉತ್ತಮ ಸೇವೆ ಶಾಲೆಗೆ ಲಭಿಸಲಿ ಅಂತ ಅದಕ್ಕೆ ಈ ವರ್ಷ ನಾವೊಂದು ಎಲ್ಲ ಒಟ್ಟು ಸೇರಿ ಎಲ್ಲ ಶಿಕ್ಷಕರನ್ನು ನಾವು ಅಭಿನಂದಿಸಬೇಕು ಅಂತ ನಾವೊಂದು ತೀರ್ಮಾನ ಮಾಡಿದ್ದೇವೆ. ಎಲ್ಲ ಈ ಶಾಲೆಯಲ್ಲಿ ಯಾರೆಲ್ಲ ಶಿಕ್ಷಕ ವರ್ಗದಲ್ಲಿದ್ದಾರೋ ಅದೇ ರೀತಿ ಎಲ್ಲ ಶಿಕ್ಷಕ ವೃಂದದವರಿಗೂ ಅಭಿನಂದನೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೇವೆ. ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ನಾವು PTA ಸದಸ್ಯರು ಸೇರಿಕೊಂಡು ಮಾಡ್ತಾ ಇದ್ದೇವೆ. ತಾವು ತಮ್ಮ ಗೌರವವನ್ನು ನಾವು ಕೊಡ್ತಾ ಇದ್ದೇವೆ. ಶಿಕ್ಷಕರ ದಿನಾಚರಣೆ ಎಂದು ತಮ್ಮ ಹೆಸರನ್ನು ನಾವು ಕರೀತಿದ್ದೇವೆ. ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಬಂದು ನಮ್ಮಲ್ಲಿ ಆಸೀನರಾಗಬೇಕು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ
ಒಬ್ಬ ಸಾಮಾನ್ಯ ಟೀಚರ್ ಇವತ್ತು 40-50 ಮಂದಿ ಮಕ್ಕಳನ್ನು ಬೇರೆ ಬೇರೆ ಅವರೊಂದು ನಡತೆ, ಅವರೊಂದು ಶಿಸ್ತು, ಅವರ ಮನೆಯಲ್ಲಿರುವ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಪಂಗಡಗಳಲ್ಲಿರುವವರು, ಜಾತಿ ಇರುವವರು, ಧರ್ಮದಲ್ಲಿರುವವರನ್ನು ಒಂದುಗೂಡಿಸಿಕೊಂಡು ಒಂದು ಹಂತಕ್ಕೆ ತರುವಂಥ ಕೆಲಸ ಮಾಡ್ತಾರಲ್ಲ, ಶಿಲ್ಪಿಗೆ ಕೂಡ ಅಂತ ಒಂದು ಕೆಲಸ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಶಿಲ್ಪಿ ಮಾಡಿದರೆ ಒಂದು ಕೆತ್ತನೆ ಮಾಡ್ತಾನೆ ಯಾವುದೇ ಒಂದು ಶಿಲ್ಪಿ. ಈ 40-45 ಮಕ್ಕಳನ್ನು ವಿಭಿನ್ನ ಅಭಿರುಚಿ ಇರುವವರು, ವಿಭಿನ್ನ ತರಗತಿಯಲ್ಲಿರುವಂಥ ಮಕ್ಕಳು, ಅವರನ್ನು ಒಂದೇ ರೀತಿಯಲ್ಲಿ ಒಂದೇ ರೀತಿ ಮಾಡಲಿಕ್ಕೆ ಕಷ್ಟದ ಕೆಲಸ. ನಾನಂತೂ ಖಂಡಿತವಾಗಿ ಎಣಿಸ್ತೇನೆ, ಶಿಕ್ಷಕ ವೃತ್ತಿ ಅಂತ ಹೇಳಿದರೆ ಇವತ್ತೆಲ್ಲ ನೀವು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ರಿ, ಎಲ್ಲ ವೃತ್ತಿಗಿಂತಲೂ ಹೆಚ್ಚಾಗಿರುವಂಥ ವೃತ್ತಿ ಅಂತ ಹೇಳಿದರೆ ಅದು ಶಿಕ್ಷಕರ ವೃತ್ತಿ. ಅವರಿಗೆ ನಾನು ಇವತ್ತು ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ನಾನು ಅವರಿಗೆ ಶುಭಾಶಯಗಳು, ಅದೇ ರೀತಿಯಲ್ಲಿ ಟೀಚರ್ಸ್ ಡೇಗೆ ವಂದನೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ನನ್ನ ಎಲ್ರಿಗೂ ನಿಮಗೆ ವಂದನೆಗಳು ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ. ಭಗವತಿ ಶಾಲೆ ಪ್ರಾರಂಭ ಮಾಡುವಾಗ ಇಬ್ಬರು ಟೀಚರ್ಸ್ನವರಿದ್ದರು. ನಂತರ ಇವತ್ತು ಸಾಧಾರಣ 34-35 ಮಂದಿ ಆಗಿ ಇಷ್ಟು ದೊಡ್ಡ ಪರಂಪರೆಯನ್ನು ನಾವು ಹೊಂದಿಕೊಂಡಿದ್ದೇವೆ ಟೀಚರ್ಸ್ನವರು. ಮಕ್ಕಳು ಕೂಡ ಹಾಗೆ 1000 ಮಕ್ಕಳಷ್ಟು ಜಾಸ್ತಿ ಇಲ್ಲ ಇದ್ದಾರೆ. ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಇವತ್ತು ಎಷ್ಟು ಅನ್ಯೋನ್ಯತವಾಗಿ ಪೇರೆಂಟ್ಸ್ ಅವರು ನಿಮ್ಮನ್ನು ಸನ್ಮಾನ ಮಾಡಲಿಕ್ಕೆ ಕಾರಣ ಏಕೆಂತಂದರೆ ಅವರ ಮಕ್ಕಳನ್ನು ನೀವು ನಿಮ್ಮ ಮಕ್ಕಳಾಗಿ ಸೇರಿಕೊಂಡು ಅಷ್ಟು ಕಲಿಸುವಂಥ ಕೆಲಸವನ್ನು ನೀವು ಮಾಡ್ತೀರಲ್ಲ, ನಿಮ್ಮ ಮಕ್ಕಳಿಗಿಂತ ಜಾಸ್ತಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನಾಗಿ ಈ ಶಾಲೆಯನ್ನು ಮಾಡಿಸಿಕೊಂಡು ಬರುವಂಥ ಕೆಲಸವನ್ನು ನೀವು ಮಾಡೋದಕ್ಕೆ ಅವರು ಪೇರೆಂಟ್ಸ್ನವರು ಖಂಡಿತ ಚಿರಋಣಿಯಾಗಿದ್ದಾರೆ. ಇವತ್ತು ಟೀಚರ್ಸ್ ಡೇಯನ್ನು ನಾವು ಪ್ರತಿ ದಿವಸ ಕೂಡ ಆಚರಿಸಬೇಕು. ಮಕ್ಕಳು ಟೀಚರ್ಸ್ನವರಿಗೆ, ಪೇರೆಂಟ್ಸ್ನವ್ರು ಟೀಚರ್ಸ್ನವರಿಗೆ, ಮ್ಯಾನೇಜ್ಮೆಂಟ್ ಟೀಚರ್ಸ್ನವರಿಗೆ ಅವರಿಗೆ ಕೊಡುವಂಥ ಗೌರವವನ್ನು ಪ್ರತಿ ಸಲ ಕೊಡಬೇಕು. ಆಗ ಮಾತ್ರ ಒಂದು ವಿದ್ಯಾಸಂಸ್ಥೆ ಅದಕ್ಕೊಂದು ಹೆಸರು ಬರ್ತದೆ. ನಾವೆಲ್ಲ ಮುಂಚಿನ ಕಾಲದಲ್ಲಿ ನೋಡ್ತೇವೆ, ಯಾವ ಶಾಲೆಗೆ ಹೋಗ್ತೀಯಪ್ಪ ಹೇಳಿದ್ರೆ ಅದು ಶಾಲೆ ಹೆಸರು ಹೇಳುದಿಲ್ಲ, ಮಾಸ್ಟರ್ ಹೆಸರು ಹೇಳ್ತಾರೆ. ಆ ಮಾಸ್ಟರ್ ಶಾಲೆ ಅವ್ರು ಒಳ್ಳೆ ಕಲಿಸ್ತಾರೆ, ಕನ್ನಡ ಶಾಲೆಯಲ್ಲಿ ಕನ್ನಡ ಮಾಸ್ಟರ್ ಅವರಿಗೆ ಒಳ್ಳೆ ಶಾಲೆ ಕಲಿಸ್ತಾರೆ. ನೀವು ಯಾವ ಶಾಲೆ ಕಲಿಸ್ತಾ ಅಂತ ಹೇಳಿದ್ರೆ ಆ ಮಾಸ್ಟರ್ ಶಾಲೆ ಕಲಿಸ್ತಾ ಅಂತೇಳಿ. ನೀವು ಮುಂಚಿನ ರಸ್ತೆಗಳೆಲ್ಲ ನೋಡಿ, ಯಾವ ರಸ್ತೆಗಳ ಹೆಸರಲ್ಲೇ ಇರ್ತಾರೆ, ರಾಜಕೀಯ ಅವರ ಹೆಸರು ಇರಲಿಲ್ಲ. ಮುಂಚಿನ ಶಾಲೆಗಳ ಹೆಸರಲ್ಲಿ ನೋಡಿ, ಎಲ್ಲ ಟೀಚರ್ಸ್ನವರ ಮ್ಯಾನೇಜ್ಮೆಂಟ್ ಹೆಸರು ಇರ್ತಿಲ್ಲ, ಟೀಚರ್ಸ್ ಅವರ ಹೆಸರು ಇರ್ತಾರೆ. ರಾಧಾಕೃಷ್ಣನ್ರವರು ಎಂಥ ಮೇಧಾವಿ ಅಂತ ಹೇಳಿದರೆ ಸದಾಶಿವಳವರು ಹೇಳಿದರು. ಅವರು ಎಲ್ಲ ಕೆಲಸ ಅವರು ಮಾಡಿದ್ದಾರೆ, ಬರೀ ಶಿಕ್ಷಕ ವೃತ್ತಿ ಅಲ್ಲ. ಅವರು ನಮ್ಮ ಪ್ರಾಂಶುಪಾಲರಾಗಿದ್ದರು, ಮಾಜಿ ನಮ್ಮ ಎಂತೆಲ್ಲ ಉಪಕುಲಪತಿ ಆಗಿದ್ದರು, ಕುಲಪತಿ ಆಗಿದ್ದರು, ವೈಸ್ ಪ್ರೆಸಿಡೆಂಟ್ ಆಗಿದ್ದರು, ಪ್ರೆಸಿಡೆಂಟ್ ಆಗಿದ್ದರು, ರಾಯಭಾರಿ ಆಗಿದ್ದರು, ಶಿಕ್ಷಣ ತಜ್ಞರಾಗಿದ್ದರು, ಲೇಖಕರಾಗಿದ್ದರು. ಯಾವುದೇ ಇಷ್ಟುವರೆಗೆ 70ನೇ ವರ್ಷದ ಭಾರತದ ಇತಿಹಾಸದಲ್ಲಿ ಎಲ್ಲ ಪ್ರತಿಭೆಗಳನ್ನು ನೀವು ಪಡ್ಕೊಂಡ ಒಬ್ಬರೇ ಒಬ್ಬರು ಅಂತ ಹೇಳಿದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ರವರು. ಅವರ ಜನ್ಮದಿನದಲ್ಲಿ ಶಿಕ್ಷಕರ ದಿನ ಆಚರಿಸೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀರಿ, ಕಲಾ ಪ್ರತಿಭೆಯನ್ನು ನೀವು ಕೊಟ್ಟಿದ್ದೀರಿ. ಶಿಕ್ಷಕರಿಗೆ ಒಳ್ಳೆಯ ಅವರಿಗೆ ಸಾಧನೆಗೆ ಅವರಿಗೆ ನೀವು ಬಹುಮಾನಿಸಿದಿರಿ. ನಿಮಗೆ ಇನ್ನೊಂದು ಸಲ ನಾನು ಮ್ಯಾನೇಜ್ಮೆಂಟ್ ಪರವಾಗಿ ಹಾಗೂ ನಿಮ್ಮ ಮಕ್ಕಳ ಪರವಾಗಿ ನಾನು ಈ ಪೋಷಕರಿಗೆ ನಿಮ್ಮೆಲ್ಲರಿಗೆ ನಾನು ನೀಡಿ ಗೌರವಿಸಿರುತ್ತೇವೆ. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುರೇಖಾ ಜೆ ಹಾಗೂ ಶ್ರೀಮತಿ ಪ್ರಮೀಳಾ ಹಾಗೂ ದೈಹಿಕ ಶಿಕ್ಷಕರಾದ ಶ್ರೀ ಶಿವಪ್ರಸಾದ್ ಇವರಿಗೆ ಫಲಪುಷ್ಪ ಸ್ಮರಣಿಕೆ ನೀಡಿ ಅಭಿನಂದಿಸಿರುತ್ತೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಭಗವತಿ ಎಜುಕೇಷನ್ ಟ್ರಸ್ಟ್ನ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಅಂತೆಯೇ ಪ್ರೌಢಶಾಲಾ ವಿಭಾಗದ ಶಿಕ್ಷಕಿ ಶ್ರೀಮತಿ ವಿನುತರವರ ಪತಿಯ ಅಸೌಖ್ಯದ ಸಮಯದಲ್ಲಿ ಸಂಘ ಸರ್ವ ಸದಸ್ಯರು ಒಮ್ಮತದಿಂದ ಹಣಗೂಡಿಸಿ ಅವರಿಗೆ ಧನ ಸಹಾಯ ಮಾಡಿರುವೆವು. ವೃಂದದೊಂದಿಗೆ ಕೈ ಜೋಡಿಸಿರುವೆವು. 2018-19 ಸಾಲಿಗೆ ಹಿರಿಯ ಪ್ರಾಥಮಿಕ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಬಸ್ತಿ, ಉಪಾಧ್ಯಕ್ಷರಾದ ಶ್ರೀಮತಿ ಅನುಷಾ ಗಂಭೀರ್, ಪ್ರೌಢಶಾಲಾ ವಿಭಾಗದ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಮತ್ತು ಉಪಾಧ್ಯಕ್ಷರಾದ ಸಬಿತಾ ಇವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪ್ರೋತ್ಸಾಹಿಸಿ ಇರುವರು.
ನಮ್ಮ ಎಲ್ಲ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡುತ್ತಾ ಸಹಕರಿಸುತ್ತಿರುವ ಆಡಳಿತ ಮಂಡಳಿಯು, ಸರ್ವ ಪದಾಧಿಕಾರಿಗಳು ಹಾಗೂ ಮುಖ್ಯೋಪಾಧ್ಯಾಯರು ಮತ್ತು ಸರ್ವ ಶಿಕ್ಷಕ ವೃಂದಕ್ಕೂ ಮನ ತುಂಬಿದ ಕೃತಜ್ಞತೆ. Competition held at Power, conducted by DO officer Godara. So in there our high school section girls team got the first prize. So give them big round of applause. So I call upon the Danya and team. Please come forward. I call upon the PT sir. Please come forward. PT sir. ಶಿಕ್ಷಕರ ದಿನಾಚರಣೆ ಆಚರಿಸುವಾಗ 3 ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದರಲ್ಲಿ ನನಗೆ ಬಹಳ ಅಭಿಪ್ರಾಯಗಳು, ಒಳ್ಳೆ ಅಭಿಪ್ರಾಯಗಳು ಬಂತು. 2 ಕೆಟ್ಟ ಅಭಿಪ್ರಾಯಗಳು ಸಹ ಆ ಒಂದು ಇದರಲ್ಲಿ ಬಂತು. ನನಗೆ ತುಂಬಾ ಬೇಸರದ ಸಂಗತಿಯಾಗಿತ್ತು. ಯಾಕೆಂದ್ರೆ ಅದಕ್ಕೆ ಉತ್ತರವನ್ನು ನಾನು ಅವತ್ತೇ ನೀಡಿದ್ದೇನೆ. ಯಾವ ಕಾರ್ಯಕ್ರಮ ನೀಡಿದ್ದೇವೆ, ಯಾವುದಕ್ಕೆ ನೀಡಿದ್ದೇವೆ ಎಂಬುದನ್ನು ನಾನು ಅವತ್ತೇ ನೀಡಿದ್ದೇನೆ. ಯಾಕೆಂದ್ರೆ ಇದಕ್ಕೆ ನಾನು ಹೇಳಲಿಕ್ಕೆ ಯಾಕೆ ಇರುವುದಂದ್ರೆ ಇದು ಎಲ್ಲರಿಗೂ ಗೊತ್ತಿರಬೇಕಾದಂತಹ ವಿಷಯ. ಬಹಳ ಉತ್ತಮವಾದ ಆ ಶಿಕ್ಷಕರ ದಿನಾಚರಣೆ 3 ಅಧ್ಯಾಪಕರನ್ನು ನಾವು ಎಲ್ಲರೂ ಕೂಡಿ ಸನ್ಮಾನಿಸಿದ್ದು ನನಗೆ ತುಂಬ ಹೃದಯದ ಬಹಳ ಖುಷಿಯ ಪಟ್ಟಿದೆ. ಅದೇ ರೀತಿ ಎಲ್ಲ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಸದಸ್ಯರಿಗೂ ಬಹಳ ಸಂತೋಷವಾಗಿದೆ. ಅದಕ್ಕೆ ಈ ವರ್ಷ ನಾವು ಏನ್ ಮಾಡಿದೆವು, ಯಾವುದೇ ಒಂದು ಅಧ್ಯಾಪಕರನ್ನು ಆಯ್ಕೆ ಮಾಡೋದು ಬೇಡ, ಪ್ರತಿಯೊಂದು ಅಧ್ಯಾಪಕರಿಗೂ ಗೌರವವನ್ನು ನಾವು ಕೊಡುವ. ಯಾವುದೇ ರೀತಿ ಸಣ್ಣ ರೀತಿಯಲ್ಲಿ ದೊಡ್ಡ ರೀತಿಗಳು ನಾವು ಕೊಟ್ಟದನ್ನು ಸಣ್ಣ ರೀತಿ ಆಗಿರ್ಬೋದು, ಅದನ್ನು ನೀವು ದೊಡ್ಡ ರೀತಿಯಲ್ಲಿ ಸ್ವೀಕರಿಸಿ ನಮ್ಗೆ ಹರಸಬೇಕು. ಯಾಕಂದ್ರೆ ಈ ಒಂದು ಮಟ್ಟಕ್ಕೆ ನಾನು ಬೆಳೆಯಬೇಕಂದ್ರೆ ನನ್ನ ಪ್ರಾಥಮಿಕ ಶಾಲೆಯ ಶಿಕ್ಷಕರು ನೀಡಿದಂತಹ ಶಿಕ್ಷಣದ ವ್ಯವಸ್ಥೆ ಈ ಒಂದು ನಾನು ಇಲ್ಲಿ ನಿಲ್ಲಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ಅಡಿಪಾಯ ಗಟ್ಟಿ ಇದ್ರೆ ನಾವು ಯಾವ ರೀತಿಯಲ್ಲಿ ಮೇಲೆ ಹೋಗಿ ನಾವು ನಿಂತು ಕಾರ್ಯವನ್ನು ನಿರ್ವಹಿಸುವ ಎಂಬುದಕ್ಕೆ ನನಗೆ ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಬಹಳ ಉತ್ತಮವಾದ ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ ಈ ಸರ್ವ ಶಿಕ್ಷಕರು. ಇವರಿಗೂ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಸಹಕಾರವನ್ನು ನೀಡಿ ಬಂದಂತಹ ಈ ಶಾಲೆಯ ಟ್ರಸ್ಟಿಗಳು ಎಲ್ಲರೂ ನನಗೆ ಬಹಳ ಉತ್ತಮ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಇವರಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ, ಮುಂದೆ ಈ ಶಾಲೆಯಲ್ಲಿ ನಡೆಯುವಂತ ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಸಮಿತಿಯ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೇವೆ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮೇಲೆ ಅಲ್ಲಿ ಒಂದು ಆಡಳಿತ ಮಂಡಳಿ, ಒಬ್ಬ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಆ ಶಾಲೆಯ ರಕ್ಷಕ ಶಿಕ್ಷಕ ಸಂಘ. ಅಂತೆಯೇ ಅವರು ಅತ್ಯಂತ ನಿಷ್ಠೆಯಿಂದ ಹಾಗೂ ಕೆಲವೊಂದು ಮಾನವೀಯತೆಯಿಂದ ಹಲವಾರು ರೀತಿಯ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ. ಈಗ ನೋಡಿದಂಥ ನಾವು ಸ್ವಾಗತ ನೃತ್ಯದಿಂದ ಹಿಡಿದು ಕೊನೆಯವರೆಗಿನ ಎಲ್ಲ ಕಾರ್ಯಕ್ರಮವು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿತ್ತು. ನಿಜವಾಗಿ ಈ ಒಂದು ರಕ್ಷಕ ಶಿಕ್ಷಕ ಸಂಘವು ಅಭಿನಂದನಾರ್ಹ. ಯಾಕೆಂದರೆ ಪ್ರಥಮವಾಗಿ ಪ್ರತಿ ವರ್ಷ ನಮ್ಮ ಶಾಲೆಗೆ ಕುರ್ಚಿಗಳನ್ನು ಕೊಡ್ತಾ ಬಂದಿದ್ದಾರೆ. ಆ ಕಾರಣ ಇಲ್ಲಿ ಈಗಾಗಲೇ ಒಂದು 500ರಷ್ಟು ಕುರ್ಚಿಗಳನ್ನು ಅವರು ನೀಡಿದ್ದಾರೆ. ಅದಲ್ಲದೆ ತಮ್ಮ ಸ್ವ ಇಚ್ಛೆಯಿಂದ ನಮ್ಮ ವಿನುತಾ ಟೀಚರ್ ಅವರ ಪತಿಯವರ ಅನಾರೋಗ್ಯದ ಸಮಯದಲ್ಲಿ ನಮ್ಮ ಸಂಘದ ರಕ್ಷಕ ಶಿಕ್ಷಕ ಸಂಘದ ಸರ್ವ ಸದಸ್ಯರು ಒಮ್ಮತದಿಂದ ಅವರು ತಮ್ಮಿಂದಾದಷ್ಟು ಹಣವನ್ನು ಹಾಕಿ ಅವರಿಗೆ ಧನ ಸಹಾಯ ಮಾಡಿದ್ದಾರೆ. ಅದು ಸ್ವಲ್ಪವೋ ದೊಡ್ಡ ಮೊತ್ತವೋ ಅದಲ್ಲ ಅಗತ್ಯ.
ಆ ಒಂದು ಕೊಡಬೇಕೆನ್ನುವ ಒಂದು ಇಚ್ಛೆ ಅವರಲ್ಲಿ ಮೂಡಿದೆ, ಅದು ನಿಜವಾಗಿಯೂ ಅಭಿನಂದನಾರ್ಹ. ಅಂತೆಯೇ ಇತ್ತೀಚೆಗೆ ನಮ್ಮ ಹೇಮಕ್ಕನವರ ಪತಿಯವರು ತೀರಿಕೊಂಡಾಗ ಅವರು ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸ್ತಿದ್ರು. ಅಂಥ ಸಮಯದಲ್ಲೂ ಈ ರಕ್ಷಕ ಶಿಕ್ಷಕ ಸಂಘದ ಸರ್ವ ಸದಸ್ಯರು ಅವರು ಸ್ವ ಇಚ್ಛೆಯಿಂದಲೇ ತಮ್ಮಿಂದಾದಷ್ಟು ಹಣವನ್ನು ನೀಡಿ ಅವರು 10,000 ರೂಪಾಯಿಯನ್ನು ನಮ್ಮ ಹೇಮಕ್ಕನವರಿಗೆ ಒಪ್ಪಿಸಿದ್ದಾರೆ. ನಿಜವಾಗಿಯೂ ಇದು ಒಂದು ವಿಶಿಷ್ಟಪೂರ್ಣವಾದದ್ದು. ಶಾಲೆಯ ಮೇಲೆ ಶಿಕ್ಷಕ ರಕ್ಷಕ ದಿನಾಚರಣೆ, ಈ ರೀತಿಯ ಶಿಕ್ಷಕ ದಿನಾಚರಣೆಗೆ ಆಟೋಟ ಸ್ಪರ್ಧೆಯನ್ನು ಮಾಡಿಸುವುದು, ಮನರಂಜಿಸುವುದು ಅದು ಎಲ್ಲ ಶಾಲೆಯಲ್ಲಿ ಇದ್ದದ್ದೇ. ಆದರೆ ಇಂಥ ಒಂದು ವಿಶಿಷ್ಟಪೂರ್ಣವಾದ ಒಂದು ಕಾರ್ಯಕ್ರಮ ಅದು ನಡೆಯುತ್ತಿರುವುದು ನನ್ನ ಮಟ್ಟಿಗೆ ಇದು ಪ್ರಥಮವಾಗಿ ನಮ್ಮ ಭಗವತಿ ಶಾಲೆಯಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಮುಂದೆಯೂ ಇವರಿಗೂ ಶ್ರೀ ಭಗವಂತನು ಎಲ್ಲ ರೀತಿಯ ಯಶಸ್ಸನ್ನು ನೀಡಲಿ ಅಂತೇಳಿ ನಾನು ಮನದುಂಬಿ. Really, you have showed your talent in front of us and in front of your children. So your children are very happy on seeing your performance on the stages. And I would like to thank all the PTA members for providing the chairs for our school. Thank you very much for the PTA committee. And the PTA committees of this year is very active in our school. So I would like to congratulate and thank all the PTA members for giving such a wonderful program. Thank you one and all. ಅಧ್ಯಕ್ಷೆ ಶ್ರೀಮತಿ ಕವಿತಾ, ಉಪಾಧ್ಯಕ್ಷೆ ಶ್ರೀಮತಿ ಸವಿತಾ ಹಾಗೂ ಹಿರಿಯ ಪ್ರಾಥಮಿಕ ವಿಭಾಗದ ಅಧ್ಯಕ್ಷರು ಶ್ರೀಯುತ ಪ್ರವೀಣ್ ಬಸಿ, ಉಪಾಧ್ಯಕ್ಷೆ ಶ್ರೀಮತಿ ಅನುಷಾ ಗಾಂಧಿ ಇವರಿಗೆ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದ. Shahanayi, 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 Shahanayi,
ನಿಂತೆವು ದಿನವು ಇದಿರಲಿ. ಧನ್ಯರು ನಾವು ಧನ್ಯರು ಜಗಮಾನ್ಯರು ಈ ಶಿಕ್ಷಕರು. ನಿಮ್ಮ ಸುವರ್ಣ ತಿಳಿದು ಬಾಗಿಲು ಮನ, ನಿಮ್ಮ ಪ್ರೀತಿ ತೋರಣ ಹರಸಿ ಬದುಕು ಪಾವನ. ವಿದ್ಯೆ ನೀಡಿ ಚೆನ್ನಾಗಿರಿ ಮುಂದು ಬದುಕ ಕಲಿಸಿ ಸುಖವಾಗಿರಿ ಎಂದು. ವಿದ್ಯೆ ನೀಡಿ ಚೆನ್ನಾಗಿರಿ ಮುಂದು ಬದುಕ ಕಲಿಸಿ ಸುಖವಾಗಿರಿ ಎಂದು. ಎಂದಿರಿ ಶುಭವಾಗಲಿ ನಮ ಹರಸಿದ ನೀವು ದೇವರು. ಭಕ್ತಿಯ ಭಾವದ ಸೆಲೆ ನೀವು ನಿಂತೆವು ನಿಮ್ಮ ಎದುರಲ್ಲೇ. ಯಾವ ಜನ್ಮದ ಪುಣ್ಯ ಇದು ಉಳಿದೆವು ದಿನವು ಇದಿರಲ್ಲೇ. ಹೃದಯ ದರ್ಶನ ತಂದೆ ತೋರು ಜಾಗರಣ, ಕರುಣೆ ನಿಮ್ಮ ಆಭರಣ, ಮಮತೆ ಪ್ರೇಮ ಮೋಹನ. ಉಸಿರು ನಮ್ಮ ಈ ಪ್ರಾಣದವರೆಗೆ ನಿಮ್ಮ ನೆನಪು ಚಿರನೂತನ ನಮಗೆ. ಉಸಿರು ನಮ್ಮ ಈ ಪ್ರಾಣದವರೆಗೆ ನಿಮ್ಮ ನೆನಪು ಚಿರನೂತನ ನಮಗೆ. ಎಂದಿರಿ ಶುಭವಾಗಲಿ ನಮ್ಮ ಹರಸಿದ ನೀವು ದೇವರು. ಭಕ್ತಿಯ ಭಾವದ ಸೆಲೆ ನೀವು ನಿಂತೆವು ನಿಮ್ಮ ಎದುರಲ್ಲೇ. ಯಾವ ಜನ್ಮದ ಪುಣ್ಯ ಇದು ಉಳಿದೆವು ದಿನವು ಇದಿರಲ್ಲೇ. ಧನ್ಯರು ನಾವು ಧನ್ಯರು ಜಗಮಾನ್ಯರು ಈ ಶಿಕ್ಷಕರು. ಗಮದನೆ 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 ತೋಂತನ ತನದರನ